ಹಾಯ್ ಹಲೋ ನಮಸ್ತೆ ಮಂಗಳೂರು. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಸಂತೋಷ್ ಟಿ ಡಿ ವ್ಲಾಗ್ಸ್. ನಾನು ನಿಮ್ಮ ಅಮಿತಾ ಆಚಾರ್ಯ. ಹಾಗೆಯೇ ಯಾರದು ಲೈವಲ್ಲಿದ್ದೀರಾ ದಯವಿಟ್ಟು ಜಾಯ್ನ್ ಆಗಿ, ಅದೇ ರೀತಿ ಮೆಸೇಜ್ ಮಾಡಿ. ಅದೇ ರೀತಿ ಯಾರು ಅನ್ನೋದು ಗೊತ್ತಾಗ್ತಿಲ್ಲ, ಮೆಸೇಜ್ ಮಾಡಿ. ಅದೇ ಮೇಲೆ ನೋಡಿ ಲೈಕ್ ಕೊಡಿ. ಲೈಕ್ ಕೊಡಬೇಕಿದ್ರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಆಗ ಇಲ್ಲಿ ಲೈಕ್ ಬರ್ತದೆ. ಅದೇ ರೀತಿ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಜಾಯ್ನ್ ಆಗಬೇಕು. ಆ್ಯಂಡ್ ಇವತ್ತು ನಿಮಗೊಂದು ಕ್ವೆಶನ್ ಇದೆ, ಅದಕ್ಕೂ ಸಿಂಪಲ್ ಆಗಿರುವಂಥದ್ದು, ಅದಕ್ಕೂ ಆನ್ಸರ್ ಮಾಡಬೇಕು. ಓಕೆ, ಯಾರೋ ನೋಡ್ತಾ ಇದ್ದೀರಿ ತೆರೆಮರೆಯಲ್ಲಿ, ದಯವಿಟ್ಟು ಜಾಯ್ನ್ ಆಗಿ, ಮೆಸೇಜ್ ಮಾಡಿ. ಹಾಯ್ ಅಂತ ಮೆಸೇಜ್ ಮಾಡಿ, ಯಾರನ್ನೋದು ಗೊತ್ತಾಗ್ತದೆ. ಮೆಸೇಜ್ ಮಾಡಿ. ಯಾರೋ ಒಬ್ರು ನೋಡ್ತಿದ್ದೀರಲ್ಲ, ಗೊತ್ತಾಗ್ತಾ ಉಂಟು. ಹೋಗಿ ಆಯಿತು. ಜ್ಯೋತಿ ಗೌಡ, ಶಾಂತಿ ಅಕ್ಕ, ಪ್ರಭಾ ರವಿಶಂಕರ್, ಉಷಾಕಿರಣ್, ಉಷಾಕಿರಣ್ ಒಳ್ಳೆ ಉಂಟು ಮಾರೆ. ಉಷಾಕಿರಣ್ ಹೋಟೆಲ್ ಕೂಡ ಉಂಟಲ್ಲ ರೀ. ಕೇಶವ, ಸೌಮ್ಯ, ಲತಾ, ಸಚ್ಚು, ಸೊಮ್ಮ. ದಯವಿಟ್ಟು ಎಲ್ಲರೂ ಲೈವಲ್ಲಿ ಜಾಯ್ನ್ ಆಗಿ ಮೆಸೇಜ್ ಮಾಡಿ. ನಾನು ಎಲ್ರಿಗೂ ಒಂದು ಕ್ವೆಶನ್ ಕೇಳ್ತೇನೆ, ಸಿಂಪಲ್ ಆಗಿರುವಂಥದ್ದು, ಅದಕ್ಕೂ ನೀವು ಆನ್ಸರ್ ಮಾಡಬೇಕು. ಅದೇ ರೀತಿ ತುಂಬ ವಿಷಯಗಳನ್ನು ಮಾತಾಡುವ. ಇವತ್ತು ಸಂಡೇ ಅಲ್ವಾ, ಎಲ್ಲರೂ ಫ್ರೀ ಇರ್ತೀರಿ. ಓಕೆ, ಯಾರೊಬ್ರು ಲೈವಲ್ಲಿ ಇದ್ದೀರಿ, ಕಾಣಿಸ್ತಾ ಉಂಟಿಲ್ಲಿ. ದಯವಿಟ್ಟು ಜಾಯ್ನ್ ಆಗಿ ಮೆಸೇಜ್ ಮಾಡಿ. ಹಾಯ್ ಅಂತ ಯಾರು ಅಂತ ಗೊತ್ತಾಗ್ತದೆ. ಮೆಸೇಜ್ ಮಾಡಬೇಕಿದ್ರೆ ಅಲ್ಲೇ ನೋಡಿ ಕೆಳಗಡೆ. ಓಕೆ, ಇಬ್ಬರು ಜಾಯ್ನ್ ಆಗಿದ್ರು ಲೈವಲ್ಲಿ, ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಲೈವ್ ನೋಡ್ತಾ ಇದ್ದಾರೆ ಅಷ್ಟೇ, ಬಟ್ ಮೆಸೇಜ್ ಬರ್ತಾ ಇಲ್ಲ. ಮೆಸೇಜ್ ಮಾಡಿ, ಯಾರು ಅಂತ ಗೊತ್ತಾಗ್ತದೆ. ದಯವಿಟ್ಟು ಹೊರಗಡೆ ಹೋಗಬೇಡಿ, ಲೈವಿಂದ ಹೊರಗಡೆ ಯಾವ ಕಾರಣಕ್ಕೂ ಹೋಗಬೇಡಿ. ಯಾಕಂದರೆ ಇವತ್ತು ಸಂಡೇ, ಹಾಗಾಗಿ ಎಲ್ಲರೂ ಫ್ರೀ ಇರ್ತಾರೆ. ಬೇರೆ ಟೈಮಲ್ಲಿ ಅಂದರೆ ಫ್ರೀ ಇರೋದಿಲ್ಲ, ಎಲ್ಲ ಡ್ಯೂಟಿಯಲ್ಲಿ ಇರ್ತಾರೆ. ಅದಲ್ಲದೆ ಇವಾಗ ಎಲ್ಲರೂ ಊಟ ಮಾಡಿ, ಕೆಲವರು ನಿದ್ದೆ ಮಾಡುವಂತಹ ಟೈಮ್ ಇರ್ತದೆ, ಕೆಲವರು ಮೊಬೈಲ್ ನೋಡ್ತಾ ಇರ್ತಾರೆ ಅಷ್ಟೇ. ಇವಾಗ ಆರಾಮ್ಸೆ ನಿಮಗೆ ಮೆಸೇಜ್ ಮಾಡ್ಬೋದು. ದಯವಿಟ್ಟು ಮೆಸೇಜ್ ಮಾಡಿ. ನೋಡಿ, ಎಲ್ರಿಗೂ ಗೊತ್ತಿರ್ತದೆ, ಆದರೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಮೆಸೇಜ್ ಮಾಡಬೇಕು ಅನ್ನೋದನ್ನು. ನೋಡಿ ಅಲ್ಲೇ ಕೆಳಗಡೆ ನೋಡಿ, ಅಲ್ಲಿ ನೋಡುವಾಗ ಅದರಲ್ಲಿ ಇರ್ತದಲ್ಲ ರೈಟ್ ಮೆಸೇಜ್ ಅಂತ, ಅದರಲ್ಲಿ ಮೆಸೇಜ್ ಮಾಡಿ. ಅದೇ ರೀತಿ ಲೈಕ್ ಬರಲಿಲ್ಲ, ಯಾರಾದ್ರು ಲೈವ್ ನೋಡ್ತಾ ಇದ್ದೀರಿ, ಬಟ್ ನನಗೆ ಲೈವ್ ಬರಲಿಲ್ಲ, ಲೈಕ್ ಬರಲಿಲ್ಲ. ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಆವಾಗ ನಿಮ್ಮದೊಂದು ಲೈಕ್ ನನಗೆ ಬರ್ತದೆ. ಯಾರು ನೋಡ್ತಾ ಇದ್ದೀರಿ ಅಲ್ವಾ, ಏನು ಎಂತ ಮಾತಾಡ್ತಾರೆ, ಎಂತ ಉಂಟು ಲೈವಲ್ಲಿ ಅಂತ ನೋಡಿ. ಲೈವಲ್ಲಿ ಏನು ಕಾಣಿಸ್ತಿದೆಯಂದರೆ ಅಲ್ಲಿ ವಾಯ್ಸ್ ಕಾಣಿಸ್ತಾ ಉಂಟು ಅಷ್ಟೇ ಅಲ್ವಾ. ಆದರೆ ಅದರ ಜೊತೆ ನಾನು ಮಾತಾಡ್ತಾನೇ ಇದ್ದೇನೆ ನೋಡಿ, ನನ್ನ ಮಾತು ಕೇಳಿಸ್ತಾನೇ ಉಂಟಲ್ವಾ ನಿಮಗೆ. ಎಲ್ಲರೂ ತುಂಬ ಜನ ಜಾಯ್ನ್ ಆಗಿ ಮೆಸೇಜ್ ಮಾಡಿದ ಮೇಲೆ ನಾನೊಂದು ಎಲ್ರಿಗೂ ಒಂದು ಕ್ವೆಶನ್ ಕೇಳ್ತೇನೆ, ಸಿಂಪಲ್ ಆಗಿರುವಂಥದ್ದು. ಓಕೆ, ಇವಾಗ ಒಬ್ಬರು ಲೈವಲ್ಲಿ ಇದ್ದೀರಲ್ಲ, ನಿಮ್ಗೊಂದು ಸಿಂಪಲ್ ಹಾಯ್ ಅಂತ ಮೆಸೇಜ್ ಮಾಡಿ. ಅಲ್ಲೇ ತೆರೆಮರೆಯಲ್ಲಿ ನೋಡ್ಕೊಂಡಿದ್ರೆ ಯಾರು ಅಂತ ಗೊತ್ತಾಗಲ್ಲ, ಆದರೆ ಜಾಯ್ನ್ ಆಗಿದ್ದೀರಲ್ಲ, ತುಂಬ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ನಿಮಗೆ ಒಂದು ಕ್ವೆಶನ್ ಕೇಳ್ತೇನೆ. ಏನು ಗೊತ್ತಾ, ಕಾಲಿಲ್ಲದ ಟೇಬಲ್ ಯಾವುದು? ಇನ್ನೊಂದು ಸಲ ಹೇಳ್ತೇನೆ, ಕಾಲಿಲ್ಲದ ಟೇಬಲ್ ಯಾವುದು ಅಂತ ಗೊತ್ತಾಯ್ತಾ? ಓಕೆ, ಸಿಂಪಲ್ ಆಗಿರುವಂತಹ ಕ್ವೆಶನ್ ನಾನು ಕೇಳಿದ್ದೇನೆ, ಅದಕ್ಕೆ ಸಿಂಪಲ್ ಆಗಿರುವಂತಹ ಆನ್ಸರನ್ನು ನೀವು ಮಾಡಬೇಕು. ಅದೇ ರೀತಿ ನೀವು ಯಾರು, ಎಲ್ಲಿದ್ದೀರಿ, ನಿಮ್ಮ ಊರು ಯಾವುದು ಅಂತ ಕೇಳುವ ಅಂತ ಅಂದ್ಕೊಂಡ್ರೆ ನೀವು ಲೈವ್ ನೋಡ್ತಾ ಇದ್ದೀರಿ, ಬಟ್ ಮೆಸೇಜ್ ಮಾಡ್ತಾ ಇಲ್ಲ, ಯಾರನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮೆಸೇಜ್ ಮಾಡಿ.
ಲೈವಿಂದ ಹೊರಗಡೆ ಹೋಗಬೇಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಲೈವಲ್ಲಿ ಇದ್ದೀರಲ್ಲ ಯಾರೊಬ್ಬರು, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದೇ ರೀತಿ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ. ನೀವು ಯಾರು ಅನ್ನೋದನ್ನು ನಾನು ಓದಿ ಹೇಳ್ತೇನೆ. ಅದೇ ರೀತಿ ನಾನು ಕೇಳಿದ ಕ್ವೆಶನ್ಗೂ ನೀವು ಆನ್ಸರ್ ಮಾಡಿದರೆ ನಾನು ಅದನ್ನು ಓದಿ ಹೇಳ್ತೇನೆ. ಓಕೆನಾ? ಓಕೆ, ಮೆಸೇಜ್ ಮಾಡಿ, ಮೆಸೇಜ್ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ ಲೈಕ್ ಬಂತು ಇವಾಗ, ಥ್ಯಾಂಕ್ ಯು. ಆದರೆ ಓಕೆ, ಪೂರ್ಣಿಮಾ ಸತೀಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪೂರ್ಣಿಮಾ ಸತೀಶ್ ಅವರೇ, ಪೂರ್ಣಿಮಾ ಅವರೇ. ಓಕೆ, ಊಟ ಆಯಿತಾ? ಸಂಡೇ ಏನು ಸ್ಪೆಷಲ್ ಇತ್ತು ಇವತ್ತು? ಹೇಗಿದ್ದೀರಾ? ಓಕೆ, ಇವಾಗ ಇಬ್ಬರು ಲೈವಲ್ಲಿ ಇದ್ದಾರೆ. ಒಬ್ಬರು ಮೆಸೇಜ್ ಮಾಡಿದರು, ಇನ್ನೊಬ್ಬರು ಆವಾಗದಿಂದ ನೋಡ್ತಾ ಇದ್ದಾರೆ ಬಟ್ ಮೆಸೇಜ್ ಮಾಡ್ತಾ ಇಲ್ಲ. ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ವಾ? ಇವಾಗ ನಮ್ಮ ಲೈವಲ್ಲಿ 3 ಇದ್ದಾರೆ, ಆದರೆ ಬರ್ತಾರೆ ಹೋಗ್ತಾರೆ. ದಯವಿಟ್ಟು ಹೊರಗಡೆ ಹೋಗಬೇಡಿ, ಲೈವಲ್ಲೇ ಇರಿ. ನಮ್ಮ ಲೈವನ್ನು ಪೂರ್ತಿಯಾಗಿ ಫುಲ್ಲು ನೋಡಿ. ಅದೇ ರೀತಿ ಮೆಸೇಜ್ ಮಾಡಿ, ನಾನು ಕೇಳಿದ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿ. ಓಕೆನಾ? ಅದೇ ರೀತಿ ಎಲ್ರಿಗೂ ಶೇರ್ ಮಾಡಿ ಲಿಂಕ್. ಎಲ್ಲರೂ ಜಾಯ್ನ್ ಆದರೆ ಚೆನ್ನಾಗಿರ್ತದೆ. ಎಲ್ಲರ ಮೆಸೇಜನ್ನು ಪಟ ಅಂತ ಓದಲಿಕ್ಕೂ ಖುಷಿ ಆಗುತ್ತೆ. ಬಟ್ ಲೈವಲ್ಲೇ ಇದ್ದು ಮೆಸೇಜ್ ಮಾಡೋದಿದ್ರು ಏನು ಪ್ರಯೋಜನ ಇಲ್ಲ. ನೀವು ಮೆಸೇಜ್ ಮಾಡಲೇಬೇಕು. ಓಕೆನಾ? ಹಾಗೆಯೇ ಓಕೆ, ಒಂದು ಲೈಕ್ ಬಂದಿದೆ ಅಷ್ಟೇ. ಎಲ್ಲರೂ ಇವಾಗ ಜಾಯ್ನ್ ಆಗಲಿಲ್ಲ. ಕೆಲವರು ನಿದ್ದೆಯಲ್ಲಿದ್ದಾರೆ ಕಾಣಬೇಕು, ಕೆಲವರು ಫಂಕ್ಷನಲ್ಲಿ ಇರ್ತಾರೆ, ಕೆಲವರು ಫಂಕ್ಷನಿಗೆ ಹೋಗಿ ಬಂದು ತುಂಬ ಟಯರ್ಡ್ ಆಗಿರ್ತಾರೆ. ನೋಡಿ, ನಾನು ಅಷ್ಟೇ, ನಾನೊಂದು ಎಂಗೇಜ್ಮೆಂಟಿಗೆ ಹೋಗಿದ್ದೆ. ಎಂಗೇಜ್ಮೆಂಟಿಂದ ಬಂದು ಇವಾಗ ಲೈವ್ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ನನಗೂ ನಿದ್ದೆ ಮಾಡ್ಬೋದಿತ್ತು, ಆದರೂ ನಿದ್ದೆ ಮಾಡಿ ಏನು ಪ್ರಯೋಜನ ಅಲ್ವಾ? ಅದಕ್ಕೆ ಇವತ್ತು ನೋಡುವ, ಅಂದರೆ ಸಂಡೇ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಟೈಮ್ ಇವತ್ತು ಲೈವ್. ಹಾಗಾಗಿ ನೋಡುವ ಸಂಡೇ ಎಷ್ಟು ಜನ ಫ್ರೀಯಾಗಿ ಇರ್ತಾರೆ, ಎಷ್ಟು ಜನ ಜಾಯಿನ್ ಆಗ್ತಾರೆ ನೋಡುವ ಅಂದ್ಕೊಂಡು ನಾನಿವತ್ತು ಲೈವ್ ಮಾಡ್ತಿರೋದು. ಬಟ್ ಇವಾಗ ಓಕೆ, ವೆಲ್ಕಮ್ ಟು ಲೈವ್. ಯಾರದು 3 ಇದ್ದಾರೆ ನಮ್ಮ ಲೈವಲ್ಲಿ. ಒಬ್ಬರು ಪೂರ್ಣಿಮಾ ಸತೀಶ್ ಅವರಿದ್ದಾರೆ. ಓಕೆ, ಅವ್ರದ್ದು ಮೆಸೇಜ್ ಬಂದಿದೆ, ಬಟ್ ಬೇರೆ ಯಾರು ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾರು ಅನ್ನೋದು ಗೊತ್ತಾಗಬೇಕಿದ್ರೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ. ಅಥವಾ ನಾನೊಂದು ಕ್ವೆಶನ್ ಕೇಳಿದ್ದೆ, ಕಾಲಿಲ್ಲದ ಟೇಬಲ್ ಯಾವುದು ಅಂತ, ಅದಕ್ಕೂ ಆನ್ಸರ್ ಮಾಡಬಹುದು. ಅದೇ ರೀತಿ ನೀವು ಯಾರು ಅನ್ನೋದನ್ನು ನೀವು ಮೆಸೇಜ್ ಮಾಡಿದರೆ ಮಾತ್ರ ನನಗೆ ಓದಲಿಕ್ಕಾಗೋದು. ಯಾಕಂದರೆ ನೀವು ಲೈವಲ್ಲಿ ಇರ್ತೀರಿ. ಓಕೆ, ಅದು ಒಂದು ಖುಷಿನೇ. ಹೊರಗಡೆ ಹೋಗಬೇಡಿ, ಆದರೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ ನೋಡಿ, ಅಲ್ಲಿ ಕೆಳಗಡೆ ಇರ್ತದಲ್ಲ, ನೋಡಿ ಅಲ್ಲಿ ಆಪ್ಷನ್ ಉಂಟು ರೈಟ್ ಮೆಸೇಜ್ ಅಂತ, ಅದರಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಏನು ಮಾತಾಡೋದು ಮೆಸೇಜ್ ಮಾಡಿ ಅಂತ ಅಂದ್ಕೊಂಡಿರಬಹುದು ನೀವು, ಆದರೆ ಒಂದು ಹಾಯ್ ಅಂತ ಮಾಡಿ. ಮತ್ತು ನಾನೊಂದು ಕ್ವೆಶನ್ ಕೇಳಿದೆ, ಕಾಲಿಲ್ಲದ ಟೇಬಲ್ ಯಾವುದು ಅಂತ, ಅದಕ್ಕೂ ಆನ್ಸರ್ ಮಾಡಬಹುದು. ಓಕೆ, ಪೂರ್ಣಿಮಾ ಸತೀಶ್ ಅವರು ಓಕೆ ಅವರಿದ್ದಾರೆ, ಅವರು ಲೈವಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಸತೀಶ್ ಅವರೇ. ಅದೇ ರೀತಿ ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲಿ ಮೆಸೇಜ್ ಮಾಡ್ತಾ ಇರಿ. ನಿಮ್ಮ ಮೆಸೇಜ್ ಮಾಡಿ. ಅದೇ ರೀತಿ ನಾನು ಕೇಳಿದ ಕ್ವೆಶನ್ಗೆ ನೀವು ಆನ್ಸರ್ ಮಾಡಲಿಲ್ಲ. ಪೂರ್ಣಿಮಾ ಸತೀಶ್ ಅವರು ಇದ್ದಾರೆ ಲೈವಲ್ಲಿ. ಓಕೆ, ಮತ್ತೊಬ್ರು ಯಾರೋ ಆವಾಗದಿಂದ ಇದ್ದಾರೆ, ಬಟ್ ಅವರು ಮೆಸೇಜ್ ಮಾಡ್ತಾ ಇಲ್ಲ, ನೋಡ್ತಾ ಇದ್ದಾರೆ ಅಷ್ಟೇ ನಮ್ಮ ಲೈವನ್ನು. ಯಾಕೆ ಸರ್, ಮೇಡಮ್ ಯಾರದು ಇನ್ನೊಬ್ರು ಲೈವಲ್ಲಿ ಇರೋದು? ಮೆಸೇಜ್ ಮಾಡಿ. ಬರೀ ಮೆಸೇಜ್ ಮಾಡಲಿಕ್ಕೆ ಮಾತ್ರ ಸಾಧ್ಯ ನಿಮಗೆ, ನಾನು ಬರೀ ಓದಲಿಕ್ಕೆ ಮಾತ್ರ ಸಾಧ್ಯ. ಓಕೆನಾ? ಅದೇ ರೀತಿ ಯಾರು ಓಕೆ 3 ಇವಾಗ ನಮ್ಮ ಲೈವಿಗೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಲೈವ್. ಅದೇ ರೀತಿ ಮೆಸೇಜ್ ಮಾಡಿ. ನಾನೊಂದು ಎಲ್ರಿಗೆ ಕ್ವೆಶನ್ ಕೇಳಿದ್ದೇನೆ, ಕಾಲಿಲ್ಲದ ಟೇಬಲ್ ಯಾವುದು ಅನ್ನೋದನ್ನು, ಸಿಂಪಲ್ ಆಗಿರುವಂಥದ್ದು. ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಎಲ್ಲರೂ ಆನ್ಸರ್ ಮಾಡಿಕೊಂಡು ಹೋಗಿ, ನಾನು ಲಾಸ್ಟಲ್ಲಿ ಅದರ ಆನ್ಸರನ್ನು ಹೇಳ್ತೇನೆ. ಯಾರೆಲ್ಲ ರೈಟ್ ಆನ್ಸರ್ ಕೊಡ್ತೀರಾ ಅದನ್ನು ಲಾಸ್ಟಿಗೆ ನಿಮ್ಮ ಹೆಸರನ್ನು ನಾನು ಹೇಳ್ತೇನೆ. ಮತ್ತೇನೆಂದರೆ ಎಲ್ರಿಗೂ ಶೇರ್ ಮಾಡಿ, ಲಿಂಕ್ ಶೇರ್ ಮಾಡಿ. ಅದೇ ರೀತಿ ಎಲ್ಲರೂ ಲೈವಲ್ಲಿ ಯಾರು ಜಾಯ್ನ್ ಆಗ್ತಾರೆ ಎಲ್ಲರೂ ಫಸ್ಟಿಗೆ ಮಾಡುವಂತಹ ಕೆಲಸ ಏನಂದರೆ ಲೈಕ್ ಕೊಡಬೇಕು. ಲೈಕ್ ಕೊಡಬೇಕಂದ್ರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಆವಾಗ ಲೈಕ್ ಬರ್ತದೆ ಅಲ್ಲಿಗೆ.
ಅದೇ ರೀತಿ ಇವಾಗ ಇಬ್ಬರು ಲೈವಲ್ಲಿ ಇದ್ದಾರೆ. ದಯವಿಟ್ಟು ಮೆಸೇಜ್ ಮಾಡಿ ಹಾಯ್ ಅಂತ ಮಾಡಿ. ಯಾರದು ಹಾಯ್ ಅಂತ ಮಾಡಿ ಲೈವಲ್ಲಿ ನೋಡ್ತಾ ಇರುವವರು ಹಾಯ್ ಅಂತ ಮೆಸೇಜ್ ಮಾಡಬೇಕು, ಅಥವಾ ಬೇರೆ ಏನಾದರೂ ಮಾಡಿ, ಅಥವಾ ನಾನೊಂದು ಕ್ವೆಶನ್ ಕೇಳಿದ್ದೇನೆ ಅದಕ್ಕೂ ಆದರೂ ಆನ್ಸರ್ ಮಾಡಿ. ಇವಾಗ ಇಲ್ಲಿ ಬಂದಿರೋದು ಪೂರ್ಣಿಮಾ ಸತೀಶ್ ಅವ್ರದ್ದು ಮಾತ್ರ ಇವಾಗ ಮೆಸೇಜ್ ಬಂದಿದೆ ಅಷ್ಟೇ. ಎಲ್ಲರೂ ನಿದ್ದೆಯಲ್ಲಿದ್ದಾರೆ ಅಂತ ಕಾಣಬೇಕು, ಹಾಗೆ ಯಾವುದು ಮೆಸೇಜ್ ಬರೋದು ಕಾಣೋದಿಲ್ಲ. ಮತ್ತೆ ಏನಂದರೆ ಇವತ್ತು ತುಂಬ ಫಂಕ್ಷನ್ಸ್ ಅಲ್ವಾ, ಎಲ್ಲರೂ ಫಂಕ್ಷನ್ಗೆ ಹೋಗಿರ್ತಾರೆ. ಅದೇ ರೀತಿ ಕೆಲವರು ಮಲಗಿರ್ತಾರೆ. ಹಾಗಾಗಿ ಓಕೆ, ಪೂರ್ಣಿಮಾ ಸತೀಶ್ ಅವರು ಹೇಳ್ತಾ ಇದ್ದಾರೆ ಯಾರು ಇಬ್ಬರಿದ್ದಾರೆ ಅಂತ. ಹೌದು, ಅವರು ಕೂಡ ಹೇಳ್ತಾ ಇರೋದು ಯಾರೋ ಇಬ್ಬರು ಇದ್ದಾರೆ ಅಂತ ಲೈವಲ್ಲಿ. ಒಂದ್ಸಲ ಮೂವರು ತೋರಿಸ್ತಾ ಉಂಟು, ಒಂದ್ಸಲ ಇಬ್ಬರನ್ನು ತೋರಿಸ್ತಾ ಉಂಟು. ಅದಕ್ಕೆ ಪೂರ್ಣಿಮಾ ಸತೀಶ್ ಅವರೇ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನೀವು ಲೈವ್ ನೋಡ್ತಾನೇ ಇದ್ದೀರಲ್ವಾ, ನಿಮ್ಮದು ಮೆಸೇಜ್ ಬರ್ತಾನೆ ಉಂಟು. ಹಾಗೆ ಲೈವ್ ನೋಡ್ತಾ ಇರಿ. ಅದೇ ರೀತಿ ಎಲ್ರಿಗೂ ಶೇರ್ ಮಾಡಿ, ಲಿಂಕ್ ಶೇರ್ ಮಾಡಿ. ಎಲ್ಲರೂ ನಮ್ಮ ಲೈವಲ್ಲಿ ಜಾಯ್ನ್ ಆಗಬೇಕು. ಅದೇ ರೀತಿ ಒಂದೇ ಲೈಕ್ ಬಂದಿರೋದು, ಎಲ್ಲರೂ ಲೈಕ್ ಕೊಡಿ. ಇವಾಗ ಪೂರ್ಣಿಮಾ ಸತೀಶ್ ಅವರು ಹೇಳ್ತಾ ಇದ್ದಾರೆ ಅವರು ಮಾಡದೆ ನನಗೆ ಒಳ್ಳೆಯದಿಲ್ಲ ಅಂತ. ನೋಡಿ, ಅವರು ಹೇಳ್ತಿರೋದು ಏನಂದರೆ, ಅಂದರೆ ಲೈವ್ ನೋಡ್ತಾ ಇರುವವರು ಮೆಸೇಜ್ ಮಾಡ್ತಾ ಇಲ್ಲ, ನಾನು ಮಾತ್ರ ಮೆಸೇಜ್ ಮಾಡ್ತಾ ಇದ್ದೇನೆ, ಅವರು ಮಾಡದೆ ನನಗೆ ಒಳ್ಳೇದಾಗೋದಿಲ್ಲ ಅಂತ ಪೂರ್ಣಿಮಾ ಸತೀಶ್ ಅವರೇ ಹೇಳ್ತಾ ಇದ್ದಾರೆ. ಹೌದು ಹೌದು, ನೀವು ಹೇಳ್ತಿರೋದು ಕರೆಕ್ಟ್. ಯಾಕಂದರೆ ನೀವೊಬ್ಬರೇ ಮಾಡಿದರೆ ಹೌದು ನಿಮಗೆ ಬೋರ್ ಆಗಬಹುದು. ಆದರೆ ನಾನು ಮಾತಾಡಿಸ್ತಾ ಇದ್ದೇನಲ್ಲ ಪೂರ್ಣಿಮಾ ಸತೀಶ್ ಅವರೇ, ನೋಡು ಯಾರೆಲ್ಲ ಮೆಸೇಜ್ ಮಾಡ್ತಾರೆ ಅನ್ನೋದನ್ನು ನೋಡುವ. ಪೂರ್ಣಿಮಾ ಸತೀಶ್ ಅವರೇ, ನಾನು ನಿಮ್ಗೊಂದು ಕ್ವೆಶನ್ ಕೇಳಿದ್ದೆ ಅಲ್ವಾ, ಯಾಕೆ ಆನ್ಸರ್ ಮಾಡಲಿಲ್ಲ? ಕಾಲಿಲ್ಲದ ಟೇಬಲ್ ಯಾವುದು ಅನ್ನೋದನ್ನು ನಿಮಗೆ ಯಾವುದು ಅಂತ ಅನ್ನಿಸ್ತದೆ ಅದು ಆನ್ಸರ್ ಮಾಡಬಹುದು. ನೋಡುವ ಯಾರು ರೈಟ್ ಆನ್ಸರ್ ಕೊಡ್ತಾರೆ ಅನ್ನೋದನ್ನು ನೋಡು. ಇನ್ನೊಂದ್ಸಲ ಹೇಳ್ತೇನೆ, ಲೈವಲ್ಲಿ ಇವಾಗ ಮೂವರಿದ್ದಾರೆ. ಅದರಲ್ಲಿ ಲೈವ್ ನೋಡ್ತಾ ಇದ್ದೀರಿ, ಬಟ್ ಮೆಸೇಜ್ ಮಾಡ್ತಾ ಇಲ್ಲ. ಅದೇ ರೀತಿ ಲೈಕ್ ಬರ್ತಾ ಇಲ್ಲ. ಇವಾಗ ಲೈಕ್ ಹೇಗೆ ಕೊಡೋದು ಅಂತ ಗೊತ್ತಿಲ್ಲದಿದ್ರೆ ನಾನು ಹೇಳ್ತಾ ಇದ್ದೇನೆ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಆವಾಗ ಲೈಕ್ ಬರ್ತದೆ. ಓಕೆನಾ? ದಯವಿಟ್ಟು ನೀವು ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲೇ ಇರಿ. ಅದೇ ರೀತಿ ಎಲ್ರಿಗೂ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಎಲ್ಲರಲ್ಲೂ ಹೇಳಿ. ಅಂದರೆ ಎಲ್ಲರೂ ನಿದ್ದೆ ಮಾಡದೆ ಮೊಬೈಲ್ ನೋಡ್ತಾ ಇರುವವರೇ ಇವಾಗ ನಿದ್ದೆ ಮಾಡೋದು ಬಹಳಷ್ಟು ಕಡಿಮೆ. ಹಾಗಾಗಿ ಎಲ್ಲರಲ್ಲಿ ಹೇಳಿ ಲೈವ್ ಜಾಯ್ನ್ ಆಗಿ ಅಂತ ಹೇಳಿ. ಎಲ್ಲರ ಜೊತೆ ಮಾತಾಡ್ಬೋದು. ಎಲ್ಲರೂ ನನ್ನ ಜೊತೆ ಮಾತಾಡಿದ್ರೆ ನನಗೂ ಅಷ್ಟೇ ಮಾತಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನಿಮ್ಮ ಮೆಸೇಜನ್ನು ಓದಲಿಕ್ಕೆ. ಓಕೆ, ಇವಾಗ ಇಬ್ಬರು ಲೈವಲ್ಲಿ ಇದ್ದೀರಾ, ಬಟ್ ಒಬ್ಬರು ಮಾತ್ರ ಮೆಸೇಜ್ ಮಾಡಿದರೆ ಇನ್ನೊಬ್ಬರು ಯಾರೋ ನೋಡ್ತಾ ಇದ್ದಾರೆ ಪಾಪ. ಆದರೆ ಅವ್ರು ಯಾಕೋ ಮೆಸೇಜ್ ಮಾಡಲಿಕ್ಕೆ ಯಾಕೆ ಹಿಂಜರಿತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ವಾ ಮೆಸೇಜ್ ಮಾಡಲಿಕ್ಕೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನಾನು ಇವಾಗ ಹೇಳ್ತಾ ಇದ್ದೇನೆ ಒಂದು ವಿಷಯ ಏನಂದರೆ, ಪಾಪ ಒಬ್ಬರು ಶ್ರೀಧರ ಆಚಾರ್ಯ ಅವರು, ಬೋಳ್ಯಾರ್ ಶ್ರೀಧರ ಆಚಾರ್ಯ ಅವರಿದ್ದಾರಲ್ಲ, ಅವರು ಪಾಪ ಲೈವ್ ನೋಡ್ತಾ ಇದ್ದರು ಬಿಡದೆ. ಅಂದರೆ ಬೇರೆ ಯಾವುದು ನೋಡ್ತಾ ಇರಲಿಲ್ಲ, ನಮ್ಮ ಲೈವಿಂದ ಹೊರಗಡೆ ಹೋಗಲಿಲ್ಲಂತೆ. ಯಾಕಂದರೆ ನಮಗೆ ಪರ್ಸ್ನಲ್ ಆಗಿ, ಅಂದರೆ ನಮಗೆ ಗೊತ್ತಿರುವವರೇ, ನಮ್ಮ ರಿಲೇಟಿವ್ ಅವರು ಹೇಳಿದರು, ನಾನು ಲೈವ್ ನೋಡ್ತಾನೇ ಇದ್ದೇನೆ, ಬಟ್ ಮೆಸೇಜ್ ಎಲ್ಲಿ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಅಂದರೆ ಪಾಪ ಮೆಸೇಜ್ ಮಾಡಲಿಕ್ಕೆ ಅಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಇದು ನಮ್ಮ ಚಾನಲ್, ಅಂದರೆ ಅವರು ನೋಡ್ತಾ ಇರ್ತಾರೆ ನಮ್ಮ ಚಾನಲನ್ನು. ಹಾಗಾಗಿ ನೋಡುವ ಲೈವಲ್ಲಿ ಹೇಗೆ ಅಂದರೆ ಲೈವ್ ಬೇರೆ ಯಾವ ಲೈವಿಗೆ ಅವರು ಹೋಗಲಿಲ್ಲ ಕಾಣಬೇಕು. ಹಾಗೆ ಅದರಲ್ಲಿ ಮೆಸೇಜ್ ಮಾಡಲಿದ್ದು ಹೇಗೆ ಅಂತ ಗೊತ್ತಿರಲಿಲ್ಲ. ಹಾಗೆಯೇ ಅವರು ಇವತ್ತು ಸಿಕ್ಕಿದ್ರು ಒಂದು ಫಂಕ್ಷನಲ್ಲಿ. ಅಂದರೆ ನಾವೊಂದು ಎಂಗೇಜ್ಮೆಂಟಿಗೆ ಹೋಗಿದ್ದೆವು, ಅಲ್ಲಿ ಸಿಕ್ಕಿದ್ರು, ಬಡಿಸ್ತಾ ಇದ್ದರು. ಆವಾಗ ಪಾಪ ಕೇಳಿದರು ಅದು ಹೇಗೆ ಲೈವಲ್ಲಿ ಮೆಸೇಜ್ ಮಾಡೋದು ಅಂತ. ಆಮೇಲೆ ಇವರು ನನ್ನ ಹಸ್ಬೆಂಡ್ ಹತ್ರ ಕೇಳಿದ್ರಂತೆ. ಆಮೇಲೆ ಅವರು ಸಿಕ್ಕಿದ್ರೆ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಅಷ್ಟು ಇಂಟ್ರೆಸ್ಟಲ್ಲಿ ಅವ್ರು ನೋಡ್ತಾ ಇದ್ದರು, ಬಟ್ ಮೆಸೇಜ್ ಮಾಡಲಿಕ್ಕೆ ಗೊತ್ತಿಲ್ಲ ಅಷ್ಟೇ. ಇವರು ಕಳಿಸಿದಂತಹ ನನ್ನ ಹಸ್ಬೆಂಡ್ ಅವರಿಗೆ ಲಿಂಕ್ ಕಳಿಸಿದ್ರು ವಾಟ್ಸಪ್ಪಲ್ಲಿ. ವಾಟ್ಸಪ್ಪಲ್ಲಿ ಕಳಿಸುವಾಗ ಏನಾಯ್ತು ಅಂದರೆ ಆ ಲಿಂಕನ್ನು ನೋಡಿದರು, ಬಟ್ ಅವರಿಗೆ ಅದರಲ್ಲಿ ಮೆಸೇಜ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಅವರು ಇವರದೇ ವಾಟ್ಸಪ್ಪಿಗೆ ರಿಟರ್ನ್ ಮೆಸೇಜ್ ಮಾಡ್ತಾ ಇದ್ದರು. ಅಂದರೆ ಅದು ವಾಟ್ಸಪ್ಪಿಗೆ, ಬಟ್ ಅದು ಲೈವಿಗೆ ಬರ್ತಾ ಇರಲಿಲ್ಲ. ಆ ಥರ ಪಾಪ ಕೆಲವರಿಗೆ ಗೊತ್ತಿರೋದಿಲ್ಲ. ಆದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಇತ್ತೀಚೆಗೆ ಮೊಬೈಲೆಲ್ಲ ತಗೊಂಡು ಅವರು ಸ್ವಲ್ಪ ಗೊತ್ತಿಲ್ಲದ
ಇದ್ರಲ್ಲ ಅಂತ ಅವರಿಗೆ ಪಾಪ ಹೌದು ನಾವು ಒಪ್ಪಿಕೊಳ್ಬೇಕು. ನಮಗೂ ಅಷ್ಟೇ ಇತ್ತೀಚೆಗೆಲ್ಲ ಎಲ್ಲ ಗೊತ್ತಿರೋದು ಮೊಬೈಲ್ ಬಗ್ಗೆ. ನಾವೇನು ನಮ್ಮನ್ನು ನಾವೇ ತಿಳಿದವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಲ್ಲ. ಅದಕ್ಕಾಗಿ ಓಕೆ. ಶ್ರೀಧರ್ ಆಚಾರ್ಯರವರೇ, ನೀವು ನಮ್ಮ ಲೈವ್ ನೋಡ್ತಾ ಇದ್ದರೆ ದಯವಿಟ್ಟು ನೋಡಿ, ನಾನು ಹೇಳ್ತಾ ಇದ್ದೆ ಅಲ್ಲಿ ಕೆಳಗಡೆ ರೈಟ್ ಮೆಸೇಜ್ ಅಂತ ಇರ್ತದೆ, ಅದರಲ್ಲಿ ಮೆಸೇಜ್ ಮಾಡಿ. ಅದೇ ರೀತಿ ನೀವು ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ, ಆಗ ಲೈಕ್ ಬರ್ತದೆ. ನೀವೇ ಆಗಿದ್ದರೆ, ನನಗೆ ಗೊತ್ತಿಲ್ಲ ಯಾರು ಅನ್ನೋದು. ಓಕೆ, ಇವಾಗ 3 ನಮ್ಮ ಲೈವಲ್ಲಿ ಇದ್ದಾರೆ, ಆದರೆ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೆಸೇಜ್ ಮಾಡಿ. ಅದೇ ರೀತಿ ನಾನೊಂದು ಕ್ವೆಶನ್ ಕೇಳಿದ್ದೆ, ಕಾಲಿಲ್ಲದ ಟೇಬಲ್ ಯಾವುದು ಅಂತ, ಅದಕ್ಕೆ ಆನ್ಸರ್ ಮಾಡಿ. ಓಕೆನಾ? ಓಕೆ, ಅಲ್ಲಿ ನೋಡಿ ಕೆಳಗಡೆ ಹೇಗಿರ್ತದೆ ಗೊತ್ತಾ? ಶ್ರೀಧರ್ ಆಚಾರ್ಯವರೇ, ನೀವು ನೋಡ್ತಾ ಇದ್ದರೆ ಲೈವ್ ನೋಡ್ತಾ ಇದ್ದರೆ ಅಲ್ಲಿ ಚಾಟ್ ಅಂತ ಒಂದು ಬರ್ತದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿ. ಓಕೆನಾ? ಅಲ್ಲಿ ಚಾಟ್ ಅಂತ ಇರ್ತದೆ, ಅದಕ್ಕೆ ಕ್ಲಿಕ್ ಮಾಡಿ, ಆವಾಗ ಅದರಲ್ಲಿ ಮೆಸೇಜ್ ಮಾಡಬಹುದು. ಓಕೆನಾ? ಹಾಗೆ. ಓಕೆ, ಲೈವ್ ನೋಡ್ತಾ ಇದ್ದಾರೆ, ಬಟ್ ಮೆಸೇಜ್ ಯಾಕೋ ಮಾಡ್ತಾ ಇಲ್ಲ ಇದೆಯಾ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ. ಅದಲ್ಲದೆ ನಾನೊಂದು ಕ್ವೆಶನ್ ಕೇಳಿದ್ದೇನೆ, ಅದಕ್ಕಾದರೂ ಆನ್ಸರ್ ಮಾಡಿ. ಓಕೆನಾ? ಮೆಸೇಜ್ ಯಾಕೋ ಸ್ಲೋ ಬರ್ತಾ ಉಂಟು ರೀ. ಓಕೆ, 3 ಇವಾಗ ಲೈವಲ್ಲಿ ಇದ್ದೀರಾ? ಓಕೆ, ವೆಲ್ಕಮ್ ಟು ಲೈವ್. ಹಾಗೆ ಮೆಸೇಜ್ ಮಾಡಿ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಹೌದು ರೀ, ಮಾಡಿದ ಮೆಸೇಜ್ ಸ್ಪೀಡ್ ಬರೋದಿಲ್ಲ, ಅದೇನು ಪಬ್ಲಿಕ್ ಹೋಗಿದೆ ಅಲ್ಲ? ಇಲ್ಲ, ಮೆಸೇಜ್ ಸ್ಟ್ರಕ್ ಆಗಿದೆ. ಇಲ್ಲ, ಮೆಸೇಜ್ ಸ್ಟ್ರಕ್ ಆಗಿದೆ, ಹೋಗ್ತಾ ಇಲ್ಲ. ಸ್ಟ್ರಕ್ ಆಗಿದೆ. ಎಂತ ಮಾಡಿದ್ದೇನೆ, ಇಲ್ಲಿ ಹೋಗ್ತಾ ಇಲ್ಲ. ಓಕೆ, ನಾನೊಂದು ಏನು ಗೊತ್ತಾ, ಅಮ್ಮನ ಬಗ್ಗೆ ಒಂದು ಸಾಂಗ್ ಬರೆದಿದ್ದೇನೆ, ಅದನ್ನು ನಾನು ಹೇಳ್ತೇನೆ. ಯಾಕಂದರೆ ನಾನು ಯಾಕೆ ಇವಾಗ ಅಮ್ಮನ ಬಗ್ಗೆ ಸಾಂಗ್ ಹೇಳ್ತಾ ಇದ್ದೇನೆ ಅಂದರೆ, ನಾನೀಗ ನಾನು ಲೈವಲ್ಲಿ ಇರೋದ್ರಿಂದಾಗಿ ಇವಾಗ ಅಮ್ಮನಿಗೆ ಕಾಲ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಈ ಟೈಮಿಗೆ ನಾನು ಕಾಲ್ ಮಾಡೋದು, ಅಥವಾ ಅಮ್ಮ ಆದರೂ ನಂಗೆ ಕಾಲ್ ಮಾಡ್ತಾರೆ. ಹಾಗಾಗಿ ಮಾಡಲಿಕ್ಕೆ ಇವಾಗ ಸಾಧ್ಯ ಇಲ್ಲ. ನಾನಿನ್ನು ಕಾಲ್ ಮಾಡಬೇಕಿದ್ರೆ 4 ಗಂಟೆಗೆ ಕಾಲ್ ಮಾಡಬೇಕು. ಇವಾಗ 4:35 ಆಯಿತು. 5 ಗಂಟೆ ತನಕ ನಮ್ಮ ಲೈವ್ ಇರ್ತದೆ. ನಾನು 5 ಗಂಟೆಗೆ ಅಮ್ಮನಿಗೆ ಕಾಲ್ ಮಾಡಲಿಕ್ಕೆ ಆಗ್ತದೆ ಅಷ್ಟೇ. ಅದಕ್ಕೋಸ್ಕರ ನಾನಿವಾಗ ಒಂದು ಅಮ್ಮನಿಗೆ ನಾನು ಬರೆದಂತಹ ಒಂದು ಸಾಂಗ್ ಉಂಟು, ಅದನ್ನು ಇವಾಗ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಯಾರ್ದು ಮೆಸೇಜಿಗೆ ಎಂತ ಸ್ಟ್ರಕ್ ಆಗಿದೆ ಏನು ಅಂತ ಗೊತ್ತಿಲ್ಲ. 3 ಲೈವಲ್ಲಿ ಇದ್ದಾರೆ, ಬಟ್ ಏನು ವಿಷಯ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾನು ಅಮ್ಮನಿಗೆ ಬರೆದಂತಹ ಒಂದು ಸಾಂಗನ್ನು ನಾನಿವಾಗ ಹಾಡ್ತಾ ಹೋಗ್ತೇನೆ. ನೀನೇ ರಾಮ ನೀನೇ ಶ್ಯಾಮ ಈ ಟ್ಯೂನಲ್ಲಿ. ಓಕೆ, ಪೂರ್ಣಿಮಾ ಸತೀಶ್ ಅವರು ಲೈವಲ್ಲಿದ್ದಾರೆ. ಓಕೆ, ಲೈವಲ್ಲೇ ಇರಿ. ಅದೇ ರೀತಿ ನಾನು ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡಲಿಲ್ಲಲ್ಲ, ಆನ್ಸರ್ ಮಾಡಿ. ಪ್ರೀತಿಯ ಚಿಲುಮೆ ನೀನಮ್ಮ, ವಿದ್ಯೆಯ ಮೂಲ ನೀನಮ್ಮ. ಇಕೊಳ್ಳಿ, ಇವನ ಅವಸ್ಥೆ ಅಂತ ತುಂಬ ಡಿಸ್ಟರ್ಬೆನ್ಸ್ ಉಂಟು. ಯಾಕಂದ್ರೆ ನನ್ನ ಮಗನೇ ತುಂಬ ಅದೇನು ಬರ್ತಾ ಇಲ್ಲ ನೋಡಿ, ಪಬ್ಲಿಕ್ಗೆ ಹೋಗ್ತಾ ಇಲ್ಲ. ಓಕೆ, ಮಹಾನ್ ಜೋರಿಟ್ರೆ ಹೊರಗಡೆ ಹೋಗ್ಬೇಕು. ಪ್ರೀತಿಯ ಚಿಲುಮೆ ನೀನಮ್ಮ, ವಿದ್ಯೆಯ ಮೂಲ ನೀನಮ್ಮ, ಕರುಣೆಯ ಒಡಲು ನಿನದಮ್ಮ, ಪಾಲಿನ ದೇವತೆ ನೀನಮ್ಮ, ನಮ್ಮ ಮನೆಯ ಕೀರ್ತಿಯು ನೀನೇ, ನನ್ನ ದಾರಿಯ ದೀಪವು ನೀನೇ, ಅತ್ತಾಗ ಸಂತೈಸಿದಿನಿ ನಾನಕ್ಕಾಗ ಹಾರೈಸಿದಿನಿ
ಗೆಲುವಿಗೆ ಸ್ಫೂರ್ತಿ ನೀನಾದೆ ಅಮ್ಮ ಎನ್ನುವ ಪದವೇ ಸುಂದರ, ಅಮ್ಮ ಎನ್ನುವ ರಾಗವೇ ಮೋಹಕ, ಪ್ರೀತಿಯ ಚಿಲುಮೆ ನೀನಮ್ಮ, ವಿದ್ಯೆಯ ಮೂಲ ನೀನಮ್ಮ, ಕರುಣೆಯ ಒಡಲು ನಿನದಮ್ಮ, ಪಾಲಿನ ದೇವತೆ ನೀನಮ್ಮ. ಹೆತ್ತು ಹೊತ್ತು ನನ್ನ ಸಾಗಿ ಸಲಹಿದೆಯಮ್ಮ, ಅಮ್ಮ ನಿನ್ನ ಪ್ರೀತಿ ಸಾಕು ಜಗವ ಜಯಿಸಲು, ಕಷ್ಟದಲ್ಲಿ ನನ್ನ ನೀನು ಬೆಳೆಸಿದೆಯಮ್ಮ, ಅಮ್ಮ ನಿನ್ನ ಪ್ರೀತಿಗಿಲ್ಲಿ ಯಾರಿಲ್ಲ ಸರಿಸಾಟಿ, ನಿನ್ನಯ ಮಡಿಲು ಆ ಸ್ವರ್ಗಕ್ಕೂ ಮಿಗಿಲು, ಪ್ರೀತಿಯ ಕಡಲು ನಾ ನಿನ್ನಯ ನೆರಳು, ನನ್ನ ಕಣ್ಣ ಮುಂದೆಯೇ ಕಾಣುವ ನನ್ನ ದೇವರು ನೀನೇ ಅಮ್ಮ, ಗೆಲುವಿಗೆ ಸ್ಫೂರ್ತಿ ನೀನಾದೆ ಅಮ್ಮ ಎನ್ನುವ ಪದವೇ ಸುಂದರ, ಅಮ್ಮ ಎನ್ನುವ ರಾಗವೇ ಮೋಹಕ, ಪ್ರೀತಿಯ ಚಿಲುಮೆ ನೀನಮ್ಮ, ವಿದ್ಯೆಯ ಮೂಲ ನೀನಮ್ಮ, ಕರುಣೆಯ ಒಡಲು ನಿನದಮ್ಮ, ಪಾಲಿನ ದೇವತೆ ನೀನಮ್ಮ. ನಿಜವಾಗ್ಲೂ ಅಲ್ವಾ, ಈ ಹಾಡಿನ ಅರ್ಥ ನಿಮಗೆ ಎಷ್ಟು ಅರ್ಥ ಆಯಿತು ಗೊತ್ತಿಲ್ಲ, ಆದರೆ ಏನಂದರೆ ನಿಜವಾಗ್ಲೂ ಹೌದು, ಪ್ರೀತಿಯ ಚಿಲುಮೆಯೇ ಅಮ್ಮ ಅಂತ ಹೇಳ್ಬೋದು ನನ್ನಮ್ಮ. ಅದೇ ರೀತಿ ಮೊದಲ ಗುರು ಯಾರಂದರೆ ಅಮ್ಮವಿ ಅಲ್ವಾ. ಕರುಣೆ ಆಗಲಿ ಮಮತೆ ಎಲ್ಲವೂ ಅಮ್ಮನಲ್ಲಿ ನಾವು ಪಡೆಯುವಂಥದ್ದು. ನಮ್ಮ ಮನೆಯ ಬೆಳಗುವಂತಹ ಕೀರ್ತಿಯು ನಮ್ಮಮ್ಮವಿ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಮಗು ಅತ್ತಾಗ ಅದನ್ನು ಎಷ್ಟೊಂದು ಮುದ್ದು ಮಾಡ್ತಾರಲ್ಲ ಅಮ್ಮ. ಅದೇ ರೀತಿ ನಗುವಾಗ ಆ ನಗುವಲ್ಲಿ ಖುಷಿ ಪಡ್ತಾರೆ ಅಮ್ಮ ಅಲ್ವಾ. ಪ್ರತಿಯೊಂದು ನಮ್ಮ ಗೆಲುವಿಗೆ ನನ್ನಮ್ಮ ವಿಸ್ಫೂರ್ತಿ ಅಂತ ನಾನು ಹೇಳಬಲ್ಲೆ. ನನ್ನ ಪ್ರತಿಯೊಂದಕ್ಕೂ ನಾನು ಒಳ್ಳೆ ಕೆಲಸ ಯಾವುದು ಮಾಡ್ತೇನೋ ಅದಕ್ಕೆಲ್ಲ ಸ್ಫೂರ್ತಿ ಅಮ್ಮ ಅಂತ ನಾನು ಹೇಳ್ತೇನೆ. ಹಾಡಿನಲ್ಲಿ ಕೂಡ ನಾನು ಹಾಗೆ ಬರ್ತಿದ್ದೇನೆ. ಅದೇ ರೀತಿ ನಮ್ಮನ್ನು 9 ತಿಂಗಳು ಹೊಟ್ಟೆಯಲ್ಲಿ ಯಾವ ರೀತಿ ಅಮ್ಮ ಜಾಗರೂಕತೆಯಲ್ಲಿ ನೋಡ್ತಾಳೆ ಅಂದರೆ, ಹೊಟ್ಟೆಯಲ್ಲಿರುವಾಗಲೇ ಅಮ್ಮ ಅಷ್ಟು ಒಂದು ಜಾಗ್ರತೆಯಿಂದ ಪಾಪ ಹೊತ್ತುಕೊಂಡು ಎಷ್ಟು ಒಂದು ಪ್ರೀತಿಯಿಂದ ಇದು ಮಾಡ್ತಾಳೆ ನಮ್ಮಮ್ಮ ಅಲ್ವಾ. ಅದೇ ರೀತಿ ಹೊತ್ತು ಅಂದರೆ ಸಾಕಿ ಸಲಹಿದಂತಹ ನಮ್ಮಮ್ಮ. ಅದೇ ರೀತಿ ಆ ಅಮ್ಮನ ಪ್ರೀತಿಗೆ ಅಂದರೆ ಆ ಅಮ್ಮನ ಪ್ರೀತಿ ನಮ್ಮ ಜಗ ಜಯಿಸುವಂಥದ್ದು, ಗೊತ್ತಾಯ್ತಲ್ಲ. ಕಷ್ಟದಲ್ಲಿ ಕೂಡ ಬೆಳೆಸ್ತಾಳೆ ಅಮ್ಮ, ಸುಖದಲ್ಲೂ ಖುಷಿಯಿಂದ ಬೆಳೆಸ್ತಾಳೆ ಅಮ್ಮ. ಅಮ್ಮನ ಪ್ರೀತಿಗೆ ಯಾರೂ ಸರಿಸಾಟಿಯೇ ಇಲ್ಲ ನಿಜವಾಗ್ಲೂ. ಆ ಅಮ್ಮನ ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲು ಅಲ್ವಾ. ಅಂತಹ ಒಂದು ಅಮ್ಮನ ಪ್ರೀತಿ ಅದೊಂದು ಕಡಲು ಅಂತಲೇ ಹೇಳ್ಬೋದು. ಅಷ್ಟು ಕಡಲಿನಷ್ಟು ವಿಶಾಲವಾದಂತಹ ಪ್ರೀತಿ ಅಮ್ಮನದ್ದು. ನಮ್ಮ ಕಣ್ಣ ಮುಂದೆ ಕಾಣುವಂತಹ ದೇವರು ಅಮ್ಮವೇ. ಅಂದರೆ ಕಣ್ಣಿಗೆ ಕಾಣುವ ದೇವರಂದರೆ ಅಮ್ಮ ಅಲ್ವಾ.
ಅದೇ ರೀತಿ ಅಮ್ಮ ಅಂತ ಹೇಳೋದೇ ಒಂದು ಸುಂದರ. ಅಮ್ಮ ಅಂತ ಹೇಳುವಾಗ ಒಂದು ಎಷ್ಟು ಖುಷಿ ಆಗ್ತದೆ ಅಂದರೆ, ಅಮ್ಮ ಅಂತ ಹೇಳುವ ರಾಗವೇ ಅದೊಂದು ಬಹಳಷ್ಟು ಖುಷಿಯಾಗುವಂಥದ್ದು. ಇಂತಹ ಒಂದು ಹಾಡಿನ ಅಮ್ಮನ ಬಗ್ಗೆ ನಾನು ಈ ಥರ ವರ್ಣಿಸಿದ್ದೆ. ಓಕೆ, ಇವತ್ತು ಸಂಡೇ ಆಗಿ ಕೂಡ ಯಾರು ಲೈವಲ್ಲಿ ಕಟ್ ಮಾಡಿ ಮೆಸೇಜ್ ಮಾಡಲಿಲ್ಲ, ಯಾಕಂದರೆ ಎಲ್ಲ ಬ್ಯುಸಿ ಇರುವಂಥದ್ದು. ಇವತ್ತು ತುಂಬ ಫಂಕ್ಷನ್ ಇರ್ತದೆ, ಹಾಗಾಗಿ ಅಲ್ವಾ. ಓಕೆ, ಇವಾಗ ಇಬ್ಬರು ಲೈವಲ್ಲಿ ಇದ್ದಾರೆ, ಮೆಸೇಜ್ ಮಾಡ್ತಾ ಇಲ್ಲ, ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮೆಸೇಜ್ ಮಾಡಿ. ಲೈವಿಂದ ಹೊರಗಡೆ ಯಾರು ಹೋಗಬೇಡಿ, ಮೆಸೇಜ್ ಮಾಡಿ. ಕಟ್ ಆಯ್ತು. ಇವಾಗ ಇಬ್ಬರು ಲೈವಲ್ಲಿದ್ದಾರೆ, ಯಾರನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮೆಸೇಜ್ ಮಾಡಿ, ಇಲ್ಲಾಂದರೆ ನನಗೂ ಅಷ್ಟೇ ಪಟಪಟ ಅಂತ ಮಾತಾಡಲಿಕ್ಕಾಗಲ್ಲ. ನನಗೂ ತುಂಬ ನನ್ನದೇ ಆದಂತಹ ಕೆಲಸ ಇದೆ, ಆದರೂ ಅದನ್ನು ಬಿಟ್ಟು ನಾನು ಲೈವಲ್ಲಿದ್ದೀನಿ. ಇಲ್ಲ, ಇವತ್ತೇನು ಪ್ರಯೋಜನ ಇಲ್ಲ. ದಯವಿಟ್ಟು ಮೆಸೇಜ್ ಮಾಡಿ. ಕಾಲಾಚೆಡ್ ಓಕೆ, ಒಬ್ಬರು ಲೈವಲ್ಲಿದ್ದಾರೆ, ಅದು ಪೂರ್ಣಿಮಾ ಸತೀಶ್ ಅವರೇ ಅಂತ ಹೇಳ್ಬೋದು. ದಯವಿಟ್ಟು ಮೆಸೇಜ್ ಮಾಡಿ, ಯಾರು ಲೈವಲ್ಲಿದ್ದೀರಾ. ಎರಡು ಲೈಕ್ ತೋರಿಸ್ತಾ ಉಂಟು, ಬಟ್ ಇದರಲ್ಲಿ ಬಂದಿಲ್ಲ. ಓಕೆ, ಪೂರ್ಣಿಮಾ ಸತೀಶ್ ಅವರು ಒಂದು ಹಾಡಿನ ಸಾಲನ್ನು ಬರೆದು ಕಳಿಸಿರಬಹುದು. ಕಣ್ಣಿಗೆ ಕಾಣುವ ದೇವರು ಅಂದರೆ ಅಮ್ಮನು ತಾನೆ. ನಿಜವಾಗ್ಲೂ ಹೌದು, ನಿಜ. ಕಣ್ಣಿಗೆ ಕಾಣುವ ದೇವರು ಅಂದರೆ ಅಮ್ಮನು ತಾನೆ, ಅಮ್ಮ 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 ನನ್ನಮ್ಮ. ಇದು ಈ ಸಾಂಗ್ ತುಂಬ ಚೆನ್ನಾಗಿದೆ, ಯಾಕಂದರೆ ಅದು ಪುನೀತ್ ರಾಜ್ಕುಮಾರ್ ಅವರು ಸಣ್ಣ ಅಂದರೆ ಒಂದು 8 ಕೂಡ ಇಲ್ಲ, ಒಂದು 5-6 ವರ್ಷದಲ್ಲಿ ಹಾಡಿರುವಂತಹ ಹಾಡು ಕಾಣಬೇಕು. ಇದು ಅಮ್ಮನ ಬಗ್ಗೆ ಹಾಡಿರುವಂಥದ್ದು. ಅದು ಇವಾಗ ಪೂರ್ಣಿಮಾ ಸತೀಶ್ ಅವರು ಒಂದು ಲೈನನ್ನು ಮೆಸೇಜ್ ಮಾಡಿದ್ದಾರೆ. ಎಲ್ಲರಿಗೆ ಹೋಗ್ತದೆ ಗೊತ್ತು. ದಯವಿಟ್ಟು ಮೆಸೇಜ್ ಮಾಡಿ. ಆಯಿತು, 10 ನಿಮಿಷ ಇರೋದು.
ಓಕೆ, ಪೂರ್ಣಿಮಾ ಸತೀಶ್ ಅವರು ಮೆಸೇಜ್ ಮಾಡಿದ್ದಾರೆ, ಅಮ್ಮಯ್ಯ ಅಮ್ಮಯ್ಯ ಬಾರು ಅಮ್ಮನ ಮಡಿಲ ಸೇರು ಅಂತ. ಹೌದು, ನಿಜವಾಗ್ಲೂ ಇದು ರವಿಚಂದ್ರನ್ ಅವರ ಫಿಲ್ಮಲ್ಲಿ ಅವರು ಆ್ಯಕ್ಟ್ ಮಾಡಿ ಇದು ಮಾಡಿರುವಂಥ ಈ ಹಾಡು. ಅದು ಯಾವುದಂದರೆ, ಅಮ್ಮಯ್ಯ ಅಮ್ಮಯ್ಯ ಬಾರು ಅಮ್ಮನ ಮಡಿಲ ಸೇರು. ಹಾಂ, ಎಲ್ಲ ಅಲ್ವಾ? ಓಹ್, ರಾಂಗ್ ಆಯ್ತು ಅನಿಸುತ್ತೆ. ಅಮ್ಮಯ್ಯ ಅಮ್ಮಯ್ಯ ಮಾಡಿ ಹೇಗೆಯಾ ಅಮ್ಮಯ್ಯ ಅಮ್ಮಯ್ಯ ಬಾರು. ಸಾರಿ, ಇವರು ಬರ್ದದ್ದೇನಂದರೆ ಸ್ವಲ್ಪ ರಾಂಗ್ ಆಗಿದೆ. ನನಗೆ ಫುಲ್ ಕನ್ಫ್ಯೂಷನ್ ಆಯಿತು. ಅಮ್ಮಯ್ಯ ಅಮ್ಮಯ್ಯ ಬಾರು ಅಮ್ಮನ ಮಡಿಲ ಸೇರು ಅಲ್ಲ, ಅಮ್ಮಯ್ಯ ಅಮ್ಮಯ್ಯ ಬಾರು ಅಕ್ಕರೆ ಸಕ್ಕರೆ ತಾಗು ಅಲ್ವಾ? ಓಕೆ, ಅವರು ಯಾವ ರೀತಿ ಸಾಲು ಬರೆದಿದ್ದಾರೆ ಅದನ್ನೇ ನಾನು ಹೇಳಿದೆ ಅಷ್ಟೇ. ಅದು ಹಾಗೆ ಅಲ್ಲ. ಅದು ಹೇಗಂದರೆ, ಅಮ್ಮಯ್ಯ ಅಮ್ಮಯ್ಯ ಬಾರು ಅಕ್ಕರೆ ಸಕ್ಕರೆ ತಾರು ಮಕ್ಕಳ ಬಾಳಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರು ಅಕ್ಕರೆ ಸಕ್ಕರೆ ತಾರು ಮಕ್ಕಳ ಬಾಳಿಗೆ ಮಕ್ಕಳ ಬಾಯಿಗೆ. ಮಕ್ಕಳ ಬಾಳಿಗೆ ಮತ್ತು ಮಕ್ಕಳ ಬಾಯಿಗೆ ಅಕ್ಕರೆ ಸಕ್ಕರೆ ಅಲ್ವಾ? ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿ ಹಾಡಿದೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮ ನೀನೇನೇ ಅಂದರು ನೀ ನನ್ನ ದೇವರು, ಅಮ್ಮ ನೀನೇನೇ ಅಂದರು ನೀ ನನ್ನ ದೇವರು. ಓಕೆ, ವೆಲ್ಕಮ್ ಟು ಲೈವ್ ಕೇಶವ ಆಚಾರ್ಯ. ಕೇಶವ ಅವರೇ ಏನು ಹಾಯ್ ಅಂತ ಮೆಸೇಜ್ ಮಾಡಿದ್ರಿ, ಅಲ್ಲಿ ಲೇಟಾಗಿ ಜಾಯ್ನ್ ಆದ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆದ್ರಲ್ಲ. ಅದೇ ರೀತಿ ಕೇಶವ, ಓಕೆ ಕೇಶವ, ಏನು ಗೊತ್ತಾ, ಒಂದು ಕ್ವೆಶನ್ ಕೇಳಿದ್ದೆ, ಕಾಲಿಲ್ಲದ ಟೇಬಲ್ ಯಾವುದು ಅಂತ. ಕಾಲಿಲ್ಲದ ಟೇಬಲ್ ಯಾವುದು, ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಓಕೆನಾ? ಸಿಂಪಲ್ ಆಗಿರುವಂಥದ್ದು. ಅದೇ ರೀತಿ ಎಲ್ಲಿಂದ ಮೆಸೇಜ್, ಎಲ್ಲಿ ನಿಮ್ಮ ಊರು ಅಂತ ಹೇಳ್ತೀರಾ ಕೇಶವ ಆಚಾರ್ಯ ಅವರೇ? ನಿಮ್ಮ ಊರಲ್ಲಿ ಹೇಗಿದ್ದೀರಾ? ಊಟ ಮಾಡಿದ್ರಾ? ಏನು ಸ್ಪೆಷಲ್ ಇತ್ತು? ಲೈವಿಂದ ಹೊರಗಡೆ ಹೋಗಬೇಡಿ, ಅದೇ ರೀತಿ ಮೆಸೇಜ್ ಮಾಡ್ತಾ ಇರಿ ಲೈವಲ್ಲಿ. ಅದೇ ರೀತಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಲಿಂಕ್ ಓಪನ್ ಆಗ್ತಿಲ್ಲ. ಇಟ್ಕೊಳ್ಳಿ, ದಿವ್ಯ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಮೆಸೇಜ್ ಮಾಡಿದ್ದಾಳೆ ಯೂಟ್ಯೂಬಲ್ಲಿ. ಲೈವ್ ನೋಡಲಿಕ್ಕೆ ಯೂಟ್ಯೂಬ್ನಲ್ಲಿ ಅದೇ ಮೆಸೇಜ್ ಲೇಟ್ ಬರ್ತಾ ಉಂಟು. ಯೂಟ್ಯೂಬ್ನಲ್ಲಿ ಹೋಗಿ ನೋಡಲಿಕ್ಕೆ ಬರ್ತದೆ. ರನ್ನಿಂಗ್ಲು ಕ್ಲಿಕ್ ಇಲ್ಲಂತೆ, ಬರ್ತಾನಿಲ್ಲ. ಯಾಕಂದ್ರೆ ಇದ್ರ ಚಿಕ್ಕ. ಓಕೆ, ಕೇಶವ ಆಚಾರ್ಯ ಅವರು ಮೆಸೇಜ್ ಮಾಡಿದ್ದಾರೆ, ಮಾಂಗಾಜೆ ಮನೆ. ಓಕೆ, ಮಾಂಗಾಜೆ ಎಲ್ಲಿ ಬರ್ತದೆ ಅಂತ ಹೇಳ್ತೀರಾ? ಯಾವ ತಾಲೂಕು ಆಗ್ತದೆ ಮಾಂಗಾಜೆ? ಅದೇ ರೀತಿ ನಾನು ನಿಮ್ಗೆ ಒಂದು ಕ್ವೆಶನ್ ಕೇಳಿದ್ದೇನೆ, ಕಾಲಿಲ್ಲದ ಟೇಬಲ್ ಯಾವುದು ಅನ್ನೋದನ್ನ, ಅದಕ್ಕೊಂದು ಆನ್ಸರ್ ಮಾಡ್ತೀರಾ ಕೇಶವ್ ಅವರೇ? ಅದೇ ರೀತಿ ನೀವು ಲೈಕ್ ಕೊಡ್ಲಿಲ್ಲ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ, ಆವಾಗ ಲೈಕ್ ಬರ್ತದೆ ಇಲ್ಲಿಗೆ.
ಬಂದಿಲ್ಲ ಅಂತ ಹೇಳಿದೆ. ಡೌಟ್, ಇದು ಮೆಸೇಜ್ ತುಂಬ ಸ್ಲೋ ಬರ್ತಾ ಉಂಟು. ಇದು ಅಂದರೆ ನೆಟ್ ಸ್ವಲ್ಪ ಸ್ಲೋ ಉಂಟು, ಹಾಗೆ ಕಾಣಬೇಕು. ದಿವ್ಯಾ ಅವರು ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಪಾಪ, ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ. ಓಕೆ, ದಿವ್ಯಾ ಆಚಾರ್ಯ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಯ್ ದಿವ್ಯಾ ಅವರೇ, ಏನು ಹೇಗಿದ್ದೀರಾ? ನಾನು ಅದೇ ರೀತಿ ನಿಮಗೆ ಒಂದು ಕ್ವೆಶನ್ ಕೇಳಿದ್ದೇನೆ. ನೀವು ಲೇಟಾಗಿ ಜಾಯಿನ್ ಆಗಿದ್ದೀರಾ, ತೊಂದರೆ ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನೊಂದು ಸಿಂಪಲ್ ಆಗಿರುವಂಥ ಕ್ವೆಶನ್ ಕೇಳಿದ್ದೇನೆ. ಕಾಲಿಲ್ಲದ ಟೇಬಲ್ ಯಾವುದು ಅನ್ನೋದನ್ನು ಬೇಕ ಎಲ್ಲರೂ ಮೆಸೇಜ್ ಮಾಡಿ, ಯಾಕಂದರೆ ನೆಟ್ ಸ್ಲೋ ಉಂಟು, ಮತ್ತು ನಾನು ಲಾಸ್ಟಲ್ಲಿ ಆನ್ಸರ್ ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಇವಾಗ ಆಯಿತು, ಟೈಮ್ ಆಗ್ತಾ ಬಂತು. ನೀವೇನು ಇಷ್ಟು ಲೇಟ್ ಎಲ್ಲರೂ ಜಾಯಿನ್ ಆಗ್ತಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವಾಗ ಎಷ್ಟು ಕೇವಲ ಇವಾಗ 5 ನಿಮಿಷ ಇರೋದು. 5 ನಿಮಿಷದಲ್ಲಿ ಇವಾಗ ನಮ್ಮ ಲೈವ್ ಇವಾಗ ನಾವು ಕಟ್ ಮಾಡಬೇಕಾಗ್ತದೆ, ಎಂಡ್ ಆಗ್ತದೆ. ಹಾಗಾಗಿ ಎಷ್ಟೋ ಸಲ ಹಾಗೆ ಆಗಿದೆ, ಎಂಡ್ ಮಾಡುವ ಮುಂಚೆ ನೆಟ್ ಖಾಲಿಯಾಗಿ ಮತ್ತೆ ಆನ್ಸರ್ ಕೊಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬೇಗ ಮೆಸೇಜ್ ಮಾಡಿ, ಸ್ಲೋ ಮಾಡಬೇಡಿ, ಆನ್ಸರ್ ಮಾಡಿ. ಓಕೆ, ಕೇಶವ ಆಚಾರ್ಯ ಹೇಳ್ತಾ ಇದ್ದಾರೆ ಕೊಳಂಜಿ ಕೋಡಿ ಮನೆ ಬಂಟ್ವಾಳ ವಗ್ಗ. ಓಕೆ, ಗೊತ್ತಾಯಿತು ಕೇಶವ್ ಅವರೇ. ಅದೇ ರೀತಿ ಊಟ ಆಯಿತಾ? ನಾನೊಂದು ಕ್ವೆಶನ್ ಕೇಳಿದೆ ಅಲ್ಲ, ಕಾಲಿಲ್ಲದ ಟೇಬಲ್ ಯಾವುದು ಅನ್ನೋದನ್ನು, ಅದಕ್ಕೆ ನೀವು ಆನ್ಸರ್ ಮಾಡಿ. ಯಾಕೆ ಸ್ಲೋ ಮೆಸೇಜ್ ಬರ್ತುಂಟು? ಯಾಕೆ ಅಲ್ಲಿ ಸ್ಪೀಡಲ್ಲಿ ಬರ್ತಾ ಇಲ್ವಾ ನಾನು ಮಾತಾಡೋದು? ಅಥವಾ ನಿಮಗೆ ಓಕೆ, 4 ಜನ ಇವಾಗ ಲೈವಲ್ಲಿದ್ದಾರೆ. ಅದೇ ರೀತಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಅವರೆಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ, ಆವಾಗ ಲೈಕ್ ಬರ್ತದೆ ನೋಡಿ. ಇವಾಗ ಅಲ್ಲಿ ಕಾಣಿಸ್ತಾ ಉಂಟು ಒಂದೇ ಲೈಕ್ ಮಾತ್ರ ಅಲ್ಲ, ನೀವು ಡಬಲ್ ಕ್ಲಿಕ್ ಕೊಟ್ಟರೆ ಸ್ಕ್ರೀನ್ ಮೇಲೆ ಆವಾಗ ಲೈಕ್ಸ್ ಎಲ್ಲ ಬರ್ತಾ ಇರ್ತದೆ. ಓಕೆನಾ? ಅಂದರೆ ಕೆಲವರಿಗೆ ಗೊತ್ತಿರುವುದಿಲ್ಲ, ಅದಕ್ಕೋಸ್ಕರ ನಾನು ಪದೇ ಹೇಳ್ತಾ ಇದ್ದೇನೆ. ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ನೆಟ್ ಸ್ಲೋ ಉಂಟು ಕಾಣಬೇಕು, ಹಾಗಾಗಿ ಸ್ಲೋ ಬರ್ತಾ ಉಂಟಲ್ವಾ, ಮೆಸೇಜ್ ಸ್ಪೀಡಲ್ಲಿ ಬರ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರದು ಲೈಕ್ ಕೊಟ್ರಿ? 3 ಲೈಕ್ ಬಂತು ಇವಾಗ. ದಿವ್ಯಾ ಮತ್ತು ಕೇಶವ್ ಅವರು ಲೈಕ್ ಕೊಟ್ಟರು ಕಾಣಬೇಕು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನು ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡಬೇಕಲ್ಲ. ಕಾಲಿಲ್ಲದ ಟೇಬಲ್ ಯಾವುದು? ದಿವ್ಯಾ ಅವರೇ ಹೇಳಿ, ಕೇಶವ್ ಅವರೇ ಹೇಳಿ. ಅದೇ ರೀತಿ ಇವರು ಪೂರ್ಣಿಮಾ ಸತೀಶ್ ಅವರು ಆನ್ಸರ್ ಮಾಡಲಿಲ್ಲ. ಪೂರ್ಣಿಮಾ ಸತೀಶ್ ಅವರು ಎಲ್ಲಿ ಹೋದ್ರಿ? ಆನ್ಸರ್ ಮಾಡಿ ನಾನು ಕೇಳಿದ ಕ್ವೆಶನ್ಗೆ. ಮೋಸ್ಟ್ಲಿ ಇದು ಸ್ಲೋ ಉಂಟು ಕಾಣಬೇಕು. ಯಾರೋ ಈಗ ಒಬ್ಬರೇ ಕಾಣಿಸ್ತಾ ಇದ್ದಾರೆ ಲೈವಲ್ಲಿ. ಲೈವ್ ಮಾಡಬೇಕಿದ್ರೆ ಅಷ್ಟೇ MB ಬೇಕಾಗ್ತದೆ, ಇಲ್ಲಾಂದರೆ ಈ ಥರ ಆಗ್ತದೆ. ತೋರಿಸಿದೆಲ್ಲ 2 ನಿಮಿಷ. ಓಕೆ, ಇದರಲ್ಲಿ ಬಂತು ಇವಾಗ. ದಿವ್ಯಾ ಆಚಾರ್ಯ ಅವರು ಆನ್ಸರ್ ಮಾಡಿದ್ದಾರೆ, ಕಾಲಿಲ್ಲದ ಟೇಬಲ್ ಮಣೆ ಯಾವುದು? ಕೂತ್ಕೊಳ್ಳುವ ಮಣೆಯಾ ಅದು? ದಿವ್ಯಾ ಅವರೇ, ನಿಮ್ಮ ಆನ್ಸರ್ ನೋಡಿ ನನಗೆ ತುಂಬ ಕಾಮಿಡಿ ಅನ್ನಿಸಿತು. ಇದು ಕೂತ್ಕೊಳ್ಳುವಂಥದ್ದು ಮಣೆಯ ನೀವು ಹೇಳಿದ್ದು? ಓಕೆ, ಹೌದು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡುವ. ದಿವ್ಯಾ ಅವರು ಮಾತ್ರ ಇವಾಗ ಆನ್ಸರ್ ಮಾಡಿದ್ದಾರೆ. ನೋಡು, ಅವರು ವಿನ್ನರ ಇವತ್ತಿದೆಯಾ? ಇವತ್ತು ಯಾರು ವಿನ್ನರ್ ಅಂತ ನೋಡುವ. ಮೋಸ್ಟ್ಲಿ ಇದು ದಿವ್ಯಾ ಅವರು ವಿನ್ನರ್ ಆಗ್ತಾರ ಅಂತ ನೋಡುವ. ಓಕೆ, ನೋಡುವ. ದಿವ್ಯಾ ಸ್ಮೈಲ್ ಮಾಡ್ತಿದ್ದಾರೆ. ಓಕೆ, ಅದೇ ರೀತಿ ಕೇಶವ್ ಅವರು ಎಲ್ಲಿ ಹೋದ್ರು? ಮೆಸೇಜ್ ಬರ್ತಾ ಇಲ್ಲ. ದಿವ್ಯಾ ಅವರೇ ಯಾಕೆ ನಗ್ತಿದ್ದೀರಾ? ಮೆಸೇಜ್ ಮಾಡಿ. ಊಟ ಆಯ್ತಾ? ಏನು ಸ್ಪೆಷಲ್ ಇತ್ತು ಇವತ್ತು ಸಂಡೇ?
ಏನು ಸ್ಪೆಷಲ್ ಇತ್ತು ಸಂಡೇ ಇವತ್ತು? 4 ಜನ ಇವಾಗ ಲೈವಲ್ಲಿ ಇದ್ದಾರೆ, ಮೆಸೇಜ್ ಬರ್ತಾ ಇಲ್ಲ. ಆ, ಬೇಗ ಬೇಗ ಮೆಸೇಜ್ ಮಾಡಿ. ನೀವು ಜಾಸ್ತಿ ಮೆಸೇಜ್ ತುಂಬ ಜನ ಜಾಯ್ನ್ ಆದರೆ ನಾವು ಸ್ವಲ್ಪ ಹೊತ್ತು ಲೈವ್ ಮಾಡ್ಬೋದು, ಇಲ್ಲಾಂದರೆ ನಾವು ಇವಾಗ ಎಂಡ್ ಮಾಡುವಂತಹ ಟೈಮ್ ಬಂದಿದೆ. ಸ್ಲೋ. ನಾನೇ ಬರೆದಂತಹ ಹಾಡನ್ನು ನಾನು ಹಾಡಿದ್ದೇನೆ. ಓಕೆ, ಅದು ನೆಟ್ಟೆಲ್ಲ ಸ್ಪೀಡ್ ಬೇಕು, ಹೈ ಸ್ಪೀಡಲ್ಲಿ ಬೇಕು. ಆವಾಗ ಮೆಸೇಜಸ್ ಕೂಡ ರಾಶಿ ಬೇಕಾಗ್ತದೆ. ಆವಾಗ ಓದುವಷ್ಟು ಟೈಮ್ ಇರೋದಿಲ್ಲ ಅಷ್ಟು. ಅಂದರೆ ನಾವೀಗ ಇತ್ತೀಚೆಗೆ ಮಾಡಲಿಕ್ಕೆ ಶುರು ಮಾಡಿದಲ್ಲ ಲೈವ್, ಹಾಗಾಗಿ ಅಷ್ಟು ಜನ ಕನೆಕ್ಟ್ ಆಗಲಿಲ್ಲ. ಆಗುವಂಥ ವಿಷಯ ಕಾಲ್ ಬಂದಾಗ ಮಾಡಿದ್ದೇವೆ. ಎಂತ ಮಾಡಿಬಿಡುತ್ತಾ? ಇಲ್ಲಲ್ಲ, ತೊಂದರೆ ಇಲ್ಲ. ಮತ್ತೆ ತುಂಬಾ ನೆಟ್ ಸ್ಲೋ ಇರೋ ಅಲ್ಲಿಲ್ಲ ಟೇಬಲ್ ಯಾವುದು ಅಂತ ಅಲ್ಲ, ಅದು ಹೇಳ್ತಾ ಇದ್ದಾರೆ. ಅದೇ ರೀತಿ ಕೇಶವ ಹೇಳ್ತಾ ಇದ್ದಾರೆ ಆಕಾಶ ಅಂತ. ಓಕೆ, ಇದೆಯಾ? ಎರಡು ಕೂಡ ರೈಟ್ ಆನ್ಸರ್ ಅಲ್ಲ. ಇದ್ರ ರೈಟ್ ಆನ್ಸರ್ ಯಾವುದಂದ್ರೆ ಟೈಮ್ ಟೇಬಲ್ಗೆ ಕಾಲು ಇಲ್ಲ.